ನಿರಂತರ ಸುರಿದ ಮಳೆಯಿಂದಾಗಿ ಈಗಾಗಲೇ ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿ ಹಲವು ಮನೆಗಳಿಗೆ ಹಾನಿ ಉಂಟಾಗಿದೆ. ಕೆಲವೆಡೆ ರಸ್ತೆಯ ಸಂಪರ್ಕ ಕಡಿತಗೊಂಡಿದ್ದು ಜನರು ನಿತ್ಯ ಓಡಾಟಕ್ಕೆ ಸಂಕಷ್ಟ ಪಡುತ್ತಿದ್ದಾರೆ. ಕಳೆದ 2 ದಿನಗಳಿಂದ ಮಳೆ ಕೊಂಚ ಕಡಿಮೆಯಾಗಿದೆ ಆದರೂ ಗುಡ್ಡ ಕುಸಿತದ ಆತಂಕ ಮಾತ್ರ ಕಡಿಮೆಯಾಗಿಲ್ಲ. ಮಳೆಯಿಂದ ಗುಡ್ಡದ ಮಣ್ಣು ಸಡಿಲಗೊಂಡಿದ್ದು ಯಾವುದೇ ಸಮಯದಲ್ಲೂ ಕುಸಿಯುವ ಸಾಧ್ಯತೆ ಇದೆ. ಕಡಬ ತಾಲೂಕಿನ ಉದನೆ ಕಲಪ್ಪಾರು ಎಂಬಲ್ಲಿ ಮಳೆ ಇಲ್ಲದೇ ಇದ್ರೂ ಗುಡ್ಡ ಕುಸಿತ ಉಂಟಾಗಿದೆ. ಗುಡ್ಡದ ಮೇಲೆ ರಸ್ತೆಯೊಂದು ಇದ್ದು ನಿತ್ಯ ಸ್ಥಳೀಯ ನಿವಾಸಿಗಳ ಜೀಪ್ ಇದರಲ್ಲಿ ಓಡಾಡುತ್ತಿದೆ. ಇದೇ ಕಾರಣದಿಂದ ಇದೀಗ ಗುಡ್ಡ ಕುಸಿತ ಉಂಟಾಗಿದ್ದು ಬಿನು ಎಂಬುವರ ಮನೆಗೆ ಬಿದ್ದಿದೆ. ಘಟನೆಯಿಂದ ಮನೆಗೆ ಹಾನಿ ಉಂಟಾಗಿಲ್ಲವಾದರೂ ಗುಡ್ಡ ಇನ್ನೂ ಕುಸಿತವಾದರೆ ಮನೆಗೂ ಹಾನಿಯಾಗುವುದರ ಜೊತೆಗೆ ಸ್ಥಳೀಯರಿಗೆ ಸಂಪರ್ಕ ರಸ್ತೆಯೂ ಕಡಿತವಾಗಲಿದೆ.